ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಳ್ಳಾಲ ತಾಲೂಕು ಪಂಚಾಯತ್, ಉಳ್ಳಾಲ ಪುರಸಭೆ, ಮಂಗಳೂರು ವಿಶ್ವವಿದ್ಯಾನಿಲಯ, ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್, ಜೆಸಿಇ ಮಂಗಳಾರತಿ ಕೊಣಾಜೆ ಹಾಗೂ ಕೊಣಾಜೆ ಗ್ರಾಮ ಪಂಚಾಯತ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಉಳ್ಳಾಲ ತಾಲೂಕು ಮಟ್ಟದ ಈ ಒಂದು ದಸರಾ ಕ್ರೀಡಾಕೂಟವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ನಮಗೆಲ್ಲ ಗೊತ್ತಿರುವ ಹಾಗೆ ಇದು 2ನೇ ವರ್ಷ. ಈ ಕಾರ್ಯಕ್ರಮವನ್ನ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಗೌರವಾನ್ವಿತ ಪ್ರಥಮ ಪ್ರಜೆ ಕೊಣಾಜೆ ಗ್ರಾಮ ಪಂಚಾಯತ್ ಗೀತಾ ದಾಮೋದರ ಕುಂದರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಭೆಯ ಅಧ್ಯಕ್ಷತೆಯನ್ನ ನಮ್ಮ ರವಿ ನಾಯಕ್ ಅವರು ವಹಿಸಿಕೊಳ್ಳಬೇಕು ಅಂತ ವಿನಂತಿ ಮಾಡ್ತೇನೆ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀಯುತ ಸತೀಶ್ ಕುಮಾರ್ ಅವರು ಪುತ್ತೂರು, ನಮ್ಮ ದಕ್ಷಿಣ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಗೌರವಾನ್ವಿತ ಅಧ್ಯಕ್ಷರು ಇದ್ದಾರೆ, ಅವರು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಇಲ್ಲಿನ ಒಬ್ಬ ಕ್ರಿಯಾಶೀಲ ಉಪನ್ಯಾಸಕರು, ದೈಹಿಕ ಶಿಕ್ಷಣ ವಿಭಾಗದ NS ಕೋಚ್ಗಳು ಆಗಿರುವಂತಹ ಯಶವಂತ್ ಅವರು, ಹಾಗೆ ನಮ್ಮ ಮಂಗಳೂರು ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಮೋಹನ್ ಶಿಲಾಲ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ರವಿ ನಾಯಕ್ ಅವರು ಸಭೆಯ ಅಧ್ಯಕ್ಷತೆ ವಹಿಸಿಕೊಳ್ಳಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತಾರೆ. ಹಾಗೆ ನಮ್ಮ ವಾಲಿಬಾಲ್ ಅಸೋಸಿಯೇಷನ್ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಕಾರ್ಯದರ್ಶಿಗಳಾಗಿರುವಂತಹ ಸುರೇಖಾ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿ. ನಿರ್ವಿಘ್ನವಾಗಿ ನಡೆಯಬೇಕಂದ್ರೆ ಅದು ಕಾರ್ಯಕ್ರಮ ಶುಭ ಮುಹೂರ್ತದಲ್ಲಿ ಪ್ರಾರಂಭ ಆಗಬೇಕು. ಅದು ಉದ್ಘಾಟಕರು ನಮ್ಮ ಗೌರವಾನ್ವಿತ ಅತಿಥಿಗಳಿಂದ ಉದ್ಘಾಟನೆ ಮಾಡಿ ಅದಕ್ಕೊಂದು ಶುಭ ಸೂಚನೆ 2-3 ಮಾತುಗಳನ್ನು ಆಡುವುದರೊಂದಿಗೆ ಕಾರ್ಯಕ್ರಮ ಉದ್ಘಾಟನೆಗೊಂಡ್ರೆ ಅದು ನಿರ್ವಿಘ್ನವಾಗಿ ನಡೆಯುವುದು ಅಂತ ನಮ್ಮೆಲ್ಲರ ಸಂಸ್ಕಾರ. ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡಾಗ ಎಲ್ಲ ಗೌರವಾನ್ವಿತ ಅತಿಥಿಗಳು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಈಗ ನೋಂದಣಿಯನ್ನ ಇಲ್ಲಿ ಕ್ಲೋಸ್ ಮಾಡ್ತೇವೆ, ಮತ್ತೆ ನಾವು ನೋಂದಣಿಯನ್ನ ಸ್ಟಾರ್ಟ್ ಮಾಡ್ತೇವೆ. ಈಗಾಗಲೇ ಎಲ್ಲ ತೀರ್ಪುಗಾರರು ಕೂಡ ಆಗಮಿಸಿದ್ದಾರೆ. ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಂಡು ಶ್ರೀಯುತ ಮತೀನ್ ಅವರು ನಮ್ಮ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಉಪಾಧ್ಯಕ್ಷರು ಅವರು ಕೂಡ ವೇದಿಕೆಗೆ ಬರಬಹುದು. ಈಗ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರುಗಳು ಆಗಿರುವಂತಹ ಶ್ರೀಮತಿ ನಯನ ಟೀಚರ್, ಸುರೇಖಾ ಅವರು, ಭಾರತಿ ಅವರು ಈಗ ಪ್ರಾರ್ಥನೆಗೆ ಇಟ್ಟಿದ್ದಾರೆ. ಧನ್ಯವಾದಗಳು ನಮ್ಮ ವೃತ್ತಿ ಬಾಂಧವರಿಗೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕಾರ್ಯಕ್ರಮವನ್ನ ಸನ್ಮಾನ್ಯ UT ಖಾದರ್ ಈ ಭಾಗದ ಶಾಸಕರು, ಮಂಗಳೂರು ವಿಧಾನಸಭಾ ಶಾಸಕರು, ಕರ್ನಾಟಕ ಘನ ಸರ್ಕಾರದ ವಿಧಾನಸಭೆಯ ಸಭಾಧ್ಯಕ್ಷರು ಸನ್ಮಾನ್ಯ UT ಖಾದರ್ ಅವರು ಉದ್ಘಾಟನೆ ಮಾಡಬೇಕಿತ್ತು. ಇವತ್ತು ಬಜಿಪೆಯಲ್ಲಿ ಕಾರ್ಯಕ್ರಮ ಇರುವ ಕಾರಣ ಈಗಾಗಲೇ ಫೋನ್ ಮಾಡಿ ನೀವು ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಆದಷ್ಟು ಬೇಗ ಸ್ಪೋರ್ಟ್ಸ್ ಅನ್ನ ಸ್ಟಾರ್ಟ್ ಮಾಡಿ, ನಾನು ಬಂದು ಸೇರಿಕೊಳ್ತೇನೆ, ಖಂಡಿತ ನೀವು ಇರುವಂತಹ ಹಿರಿಯರಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅಂತೇಳಿ ಅವರೇ ಫೋನ್ ಮಾಡಿ ಹೇಳಿರುವ ಕಾರಣ ಈ ಕಾರ್ಯಕ್ರಮವನ್ನು ಈಗ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ಹಾಗಾಗಿ ಮಾತ್ರವಲ್ಲದೆ ಇಲ್ಲಿ ಸನ್ಮಾನ್ಯ ದಿನೇಶ್ ಗುಂಡ್ರಾವ್ ಅವರ ಹೆಸರಿದೆ, ಸನ್ಮಾನ್ಯ ಶ್ರೀ ವಿ ನಾಗೇಂದ್ರ ಅವರು, ಮುಖ್ಯ ಅತಿಥಿಗಳಾಗಿ ನಳಿನ್ ಕುಮಾರ್ ಕಟೀಲ್ ಅವರು, ವೀರೇಂದ್ರ ಹೆಗ್ಗಡೆ ಅವರು, ಕೋಟಲ್ ಶ್ರೀನಿವಾಸ ಪೂಜಾರಿ ಅವರು, BM ಫಾರೂಕ್ ಅವರು, ಹರೀಶ್ ಕುಮಾರ್ ಅವರು, ಭೋಜೇಗೌಡರು,
ಪ್ರೋಟೋಕಾಲ್ ಪ್ರಕಾರ ಈ ಎಲ್ಲ ಅತಿಥಿಗಳು ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ನಾಳೆ ನಡೆಯತಕ್ಕಂಥ ಜಿಲ್ಲಾ ಮಟ್ಟ ಇದೆ, ವಿಭಾಗ ಮಟ್ಟ ಇದೆ, ಅದನ್ನೆಲ್ಲ ಖಂಡಿತ ಅವರೆಲ್ಲ ಭಾಗವಹಿಸ್ತಾರೆ. ಅವರೆಲ್ಲರೂ ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರನ್ನ ಅಭಿನಂದಿಸುತ್ತಾ ಸ್ವಾಗತಿಸುತ್ತಾ ಇವತ್ತಿನ ಈ ಒಂದು ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನ ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತೇಳಿ ಇಲ್ಲಿ ಕೊಣಾಜೆ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ನಮ್ಮ ಎಲ್ಲ ಕಾರ್ಯಕ್ರಮ ತನ್ನನ್ನು ತೊಡಗಿಸಿಕೊಂಡವರು ಗೀತಾ ದಾಮೋದರ ಕುಂದರ್ ಅವರನ್ನ ನಮ್ಮ ನಮ್ಮನ ಪರವಾಗಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಚಪ್ಪಾಳೆಯವರಿಗೆ ಸ್ವಾಗತ. ಅವರಿಗೆ ರಫೀಕ್ ಅವರು ಬಂದು ಗುಲಾಬಿ ನೀಡಿ ನಮ್ಮ ದೈಹಿಕ ಶಿಕ್ಷಣ ನಿರ್ದೇಶಕರು, ನಮ್ಮ ಆತ್ಮೀಯ ಮಿತ್ರರು, ಒಳ್ಳೆಯ ಕ್ರೀಡಾಪಟುಗಳು ಆಗಿರುವಂತಹ ರಫೀಕ್ ಅವರು ಗುಲಾಬಿ ನೀಡಿ ಪಂಚಾಯತ್ ಅಧ್ಯಕ್ಷರನ್ನ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ರವಿ ವೈ ನಾಯಕ್ ಅವರು, ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು. ಎಲ್ಲ ಕ್ರೀಡಾಕೂಟ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಈ ಡಿಪಾರ್ಟ್ಮೆಂಟ್ಗೆ ಬಂದದ್ದು. ಆದ್ರೂ ಕೂಡ ಯಾವುದೇ ಕ್ರೀಡಾಕೂಟ ಇಷ್ಟೆಲ್ಲ ನಡೀತಾ ಇದೆ, ಎಲ್ಲ ಕ್ರೀಡಾಕೂಟಗಳು ಬಹಳ ಸುಶ್ರಾವ್ಯವಾಗಿ, ಶಿಸ್ತುಬದ್ಧವಾಗಿ, ನಿಯಮಬದ್ಧವಾಗಿ, ಪ್ರೋಟೋಕಾಲ್ ಪ್ರಕಾರ ಮಾಡೋದ್ರಲ್ಲಿ ನಿಪುಣರು. ಇವತ್ತು ಕೂಡ ಈ ತಾಲೂಕು ಮಟ್ಟದ ಕ್ರೀಡಾಕೂಟ ಆಗಬೇಕಾದ್ರೆ ಕಳೆದ ಒಂದು ವಾರದಿಂದ ಏನೆಲ್ಲ ತಯಾರಾಗಬೇಕು ಎಂಬುದರ ಬಗ್ಗೆ ಹಿಂದೆ ಸಂಪೂರ್ಣವಾಗಿ ಮಾರ್ಗದರ್ಶನ ನೀಡಿಕೊಂಡು ಬಂದವರು ರವಿ ವೈ ನಾಯಕ್ ಅವರು ಇಲ್ಲಿ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿಕೊಳ್ಳಿಕ್ಕಿದ್ದಾರೆ. ಅವರಿಗೂ ನಮ್ಮ ನಿಮ್ಮರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಅವರಿಗೆ ಶೈಲಜಾ ಅವರು ಬಂದು ಗುಲಾಬಿ ನೀಡಿ ಅವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತೊಬ್ಬ ಮುಖ್ಯ ಅತಿಥಿಗಳು ನಮ್ಮವರೇ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಾಲಿಬಾಲ್ ಎನ್ನುವುದರ ಬಗ್ಗೆ ಒಳ್ಳೆಯ ಹೆಸರಿದೆ. ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ದಾಖಲೆ ಕೂಡ ಇದೆ. ಇತಿಹಾಸದಲ್ಲಿ ಕೂಡ ದಕ್ಷಿಣದ ಜಿಲ್ಲೆಯ ಕ್ರೀಡಾಪಟುಗಳು, ವಾಲಿಬಾಲ್ ಪಟುಗಳು ಅಂದರೆ ಒಳ್ಳೆಯ ಸಾಧನೆಯನ್ನು ಮಾಡಿದ ದಾಖಲೆ ಇದೆ. ಅದೇ ರೀತಿಯಲ್ಲಿ ಇವತ್ತು ದಕ್ಷಿಣ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಒಬ್ಬ ಅಧ್ಯಕ್ಷನಾಗಿ ಪ್ರತಿ ವರ್ಷ ಚಾಂಪಿಯನ್ಶಿಪ್ ಪಂದ್ಯಾಟಗಳಾಗಿರ್ಬೋದು, ಮಕ್ಕಳ ಭಾಗವಹಿಸುವಿಕೆಗೆ ಪ್ರೋತ್ಸಾಹ ನೀಡುವಂಥದ್ದಾಗಿರ್ಬೋದು, ಅದೆಷ್ಟು ಎಳವೆಯ ಪ್ರತಿಭೆಯನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಒಳ್ಳೆಯ ತರಬೇತಿಯನ್ನು ಕೊಡುವ ದೃಷ್ಟಿಯಲ್ಲಿ ಆಗಿರ್ಬೋದು ಒಳ್ಳೆ ರೀತಿಯಲ್ಲಿ ಶ್ರಮ ಇಟ್ಟವರು ಶ್ರೀಯುತ ಸತೀಶ್ ಕುಮಾರ್ ಪುತ್ತೂರ್ ಅವರು. ಒಬ್ಬ ಉದ್ಯಮಿಯಾಗಿ ವಾಲಿಬಾಲ್ ಪಟುಗಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ ಸತೀಶ್ ಕುಮಾರ್ ಅವರು. ಇವತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರು ದಕ್ಷಿಣ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಗೌರವಾನ್ವಿತ ಅಧ್ಯಕ್ಷರು ಸತೀಶ್ ಅವರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಸಂತೋಷ್ ಅವರು ಬಂದು ಅವರನ್ನ ಗುಲಾಬಿ ನೀಡಿ ಇವರನ್ನ ಗೌರವಿಸಬೇಕು, ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆ ನಮ್ಮ ಇವತ್ತು ಕ್ರೀಡಾಕೂಟ ಇಲ್ಲಿ ಆಗಬೇಕು ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಜೆರಾಲ್ಡ್ ಡಿಸೋಜ ಅವರು, ಸಂತೋಷ್ ಡಿಸೋಜ ಅವರ ಸಂಪೂರ್ಣ ಮಾರ್ಗದರ್ಶನ ಇದೆ. ಇವತ್ತು ಅವರ ಕಾರ್ಯಕ್ರಮದಲ್ಲಿ ಇಲ್ಲ, ಅನ್ಯ ಕಾರ್ಯಕ್ರಮದಿಂದ ಬೇರೆ ಕಡೆ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಅವರು ಹೇಳಿದ್ದಾರೆ ಯಾವುದೇ ವ್ಯವಸ್ಥೆಗಳಿಗೆ ಅಡಚಣೆ ಆಗಬಾರ್ದು. ಖಂಡಿತ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ವಿಭಾಗದ ಎಲ್ಲ ರೀತಿಯಲ್ಲಿ ನಿಮಗೆ ಸಹಕಾರ ಇದೆ ಅಂತ ಹೇಳಿಕೊಂಡು ಇವತ್ತು ಯಶವಂತ್ ಅವರು, NIS ಕೋಚ್ ಅವರು, ಉತ್ತಮ ಒಬ್ಬ ಕ್ರೀಡಾಪಟು, ಅದೆಷ್ಟೋ ಮಕ್ಕಳನ್ನ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕಳುಹಿಸಿದಂತಹ ಒಬ್ಬ ನೇತಾರರು, ಕ್ರೀಡಾ ತರಬೇತರು ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಯಶವಂತ್ ಅವರು ನಮಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತಾರೆ. ಅವರಿಗೆ ಶ್ರುತಿ ಅವರು ಬಂದು ಗುಲಾಬಿ ನೀಡಿ ಅವರನ್ನ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಹಾಗೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಉಳ್ಳಾಲ ತಾಲೂಕು ಸತೀಶ್ ಅವರು ಮುಂದೆ ನಮ್ಮ ಪ್ರಜಾವಾಣಿಯ ವರದಿಗಾರರು, ನಮ್ಮ ಆತ್ಮೀಯ ಮಿತ್ರರು ಡಾಕ್ಟರ್ ಸತೀಶ್ ಅವರು ಆಗಮಿಸಿದ್ದಾರೆ. ಅವರನ್ನ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತೇವೆ. ನಮ್ಮ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಒಬ್ಬ ಕ್ರಿಯಾಶೀಲ ಕಾರ್ಯದರ್ಶಿಗಳು ಮೋಹನ್ ಶಿಲಾಲ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತೇನೆ. ಅವರಿಗೆ ನಮ್ಮ ನಯನ ಟೀಚರ್ ಬಂದು ಗುಲಾಬಿ ನೀಡಿ ಅವರನ್ನ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಹಾಗೆ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಮತಿ ಸುರೇಖಾ ಹರೀಶ್ ಪೂಜಾರಿ ಅವರು ಎಲ್ಲ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಒಬ್ಬ ಕ್ರಿಯಾಶೀಲರು, ಎಲ್ಲ ತೀರ್ಪುಗಾರಿಕೆಯಲ್ಲಿ ಕರೆಕ್ಟ್ ಶಿಸ್ತುಬದ್ಧವಾಗಿ ಸಮಯ ಪ್ರಜ್ಞೆಯೊಂದಿಗೆ ಭಾಗವಹಿಸುವವರು ಸುರೇಖಾ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತ ಬಯಸ್ತಾ ಮತೀನ್ ಅವರು ಬಂದು ಗುಲಾಬಿ ನೀಡಿ ಅವರನ್ನ ಸ್ವಾಗತಿಸಬೇಕು ನಮ್ಮ ಸುರೇಖಾ ಅವರನ್ನು ಅಂತೇಳಿ ವಿನಂತಿ ಮಾಡ್ತೇನೆ. ಮತೀನ್ ಅವರು ನಮ್ಮ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು. ಮತೀನ್ ಅವರಿಗೂ ಪ್ರೀತಿಯ ಸ್ವಾಗತ ಬಯಸ್ತಾ ಈಗಾಗಲೇ ಆಗಮಿಸಿರುವಂತಹ ನಮ್ಮ ಸತೀಶ್ ಅವರಿದ್ದಾರೆ. ಸತೀಶ್ ಕೊನಾಜೆ ಪ್ರಜಾವಾಣಿಯ ವರದಿಗಾರರು, ನಮ್ಮ ಆತ್ಮೀಯರು. ಹಾಗೆ ಬೇರೆ ಬೇರೆ ಕಾಲೇಜುಗಳಿಂದ ದೈಹಿಕ ನಿರ್ದೇಶಕರು ಇಲ್ಲಿಗೆ ಆಗಮಿಸಿದ್ದಾರೆ. ಹಾಗೆ ರಮೇಶ್ ರೈ ಅವರಿದ್ದಾರೆ, ಕೆಳಗಿನ ಮನೆ ಪಟ್ಟೋರಿ.
ನಮ್ಮ ಹಿರಿಯರು ಮತ್ತು ಪೂರ್ಣಿಮಾ ಇದ್ದಾರೆ. ಪೂರ್ಣಿಮಾ ಅವರು ಪಂಚಾಯತ್ನ ತುಂಬಿ ಮಾಜಿ ಸದಸ್ಯರು ಕೂಡ ಇದ್ದೀರಿ, ದೈಹಿಕ ಶಿಕ್ಷಕರು ಇದ್ದೀರಿ. ವಿಶೇಷವಾಗಿ ಹೊಸಗೌಡ ನಿರ್ದೇಶಕರು ಸನ್ಮಾನ್ಯ ವಿದ್ಯಾಧರ್ ಶೆಟ್ಟಿ ಅವರು ಕೂಡ ಅಲ್ಲಿಗೆ ಆಗಮಿಸಿ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಆಗಮಿಸಿದ ಮತ್ತೆಲ್ಲರೂ ಕೂಡ ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೀನಿ. ಇದೀಗ ಉದ್ಘಾಟನಾ ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮಾಡುವ ಮುಖೇನ ನಮ್ಮ ಗೀತಾ ದಾಮೋದರ್ ಅವರು ಈ ಕಾರ್ಯಕ್ರಮ ಉದ್ಘಾಟಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಗೀತಾ ದಾಮೋದರ್ ಕುಂದರ್ ಅವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತಾರೆ. ದಸರಾ ಕ್ರೀಡಾಕೂಟ 2023-24 ಈ ಸುಸಂದರ್ಭದಲ್ಲಿ ಈ ಶುಭ ಬೆಳಗಿನ ಜಾವದಲ್ಲಿ ಈ ಸಂದರ್ಭದಲ್ಲಿ ಉದ್ಘಾಟನೆಯಾಗಿದೆ. ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವಕ ಅಭಿನಂದನೆ ಹೇಳುತ್ತಾ ಈ ಸಂದರ್ಭದಲ್ಲಿ ನನ್ನ ಈ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರೇ ಹಾಗೂ ಆತ್ಮೀಯರೇ ಹಾಗೂ ಕ್ರೀಡಾಪಟುಗಳೇ, ತಮಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಮನದಾಳ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನೀವೆಲ್ಲರೂ ಈ ಕ್ರೀಡಾಕೂಟದಲ್ಲಿ ತಮ್ಮೆಲ್ಲರ ಭಾಗವಹಿಸುವಿಕೆ ಮುಖ್ಯವಾದದ್ದು. ತಾವು ಸೃಜನಶೀಲರಾಗಿ ಒಗ್ಗಟ್ಟಿನಿಂದ ಒಟ್ಟಾಗಿ ಒಂದಾಗಿ ಒಂದು ಭಾಗವಹಿಸಿದರೆ ತಮಗೆಲ್ಲರಿಗೂ ಮುಂದಿನ ಭವಿಷ್ಯ ತಮ್ಮಲ್ಲಿ ಭವಿಷ್ಯ ಒಳ್ಳೆಯದಿದೆ ಎಂದು ಹೇಳುತ್ತಾ ನನ್ನನ್ನು ಕರೆದು ಈ ದೀಪ ಪ್ರಜ್ವಲನೆ ಮಾಡುವುದಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದಿಸುತ್ತಾ ನಾನು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಜವಾಗಿಯೂ ಬೆಳಗ್ಗೆ ಸರಿಯಾದ ಸಮಯಕ್ಕೆ ಆಗಮಿಸಿದರೆ ನಮ್ಮ ಗೀತಕ್ಕ ಇಷ್ಟೊತ್ತು ಇದ್ದು ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡಿ ಶುಭವನ್ನು ಹಾರೈಸಿದರೆ ಸಣ್ಣ ಚಿಕ್ಕದಾಗಿ ಚೊಕ್ಕದಾಗಿ ಅವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಇಡೀ ನಮ್ಮ ಗ್ರಾಮ ಪಂಚಾಯತ್ ಕೊಣಾಜಿ ಅವರು ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಪಂಚಾಯತ್ನ ಉಪಾಧ್ಯಕ್ಷರಾಗಿರುವುದು ಎಲ್ಲ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು ಎಲ್ಲರೂ ಕೂಡ ನಮಗೆ ಈ ಕ್ರೀಡಾಕೂಟಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಮುಖ್ಯ ಅತಿಥಿಗಳು ನಮ್ಮ ಆತ್ಮೀಯ ಮಿತ್ರರು ಶ್ರೀಯುತ ಸತೀಶ್ ಕುಮಾರ್ ಅವರು ಮುಖ್ಯ ಅತಿಥಿ ಸ್ಥಾನದಲ್ಲಿ ಹೋಗಲು ಶುಭ ನುಡಿಗಳನ್ನಾಡಬೇಕು ಅಂತ ವಿನಂತಿ ಮಾಡ್ತಾರೆ. ಈಗ ಈ ಕ್ರೀಡೆಯನ್ನು ಆಯೋಜಿಸುವುದಂದ್ರೆ ಬಹಳ ಕಷ್ಟದ ಕೆಲಸ ಅಂದರೆ ಟೈಮಿಗೆ ಸರಿಯಾಗಿ ಬರುವುದಿಲ್ಲ, ಅದೇ ಪ್ರಾಬ್ಲಮ್. ನಾನು ಸುಮಾರು ಪುತ್ತೂರಿನ ಸುಧಾಮ ವಿದ್ಯಾಸಂಸ್ಥೆಯಲ್ಲಿ ವಾಲಿಬಾಲ್ ಅನ್ನು ಕ್ರೀಡಾಕೂಟವನ್ನು ಆಯೋಜಿಸುವಂಥ ಸಂದರ್ಭದಲ್ಲಿ ನಾವು ಬಹಳಷ್ಟು ದೊಡ್ಡ ದೊಡ್ಡ ಗೆಸ್ಟ್ಗಳನ್ನು ಕರೆಯುವುದು. ಗೆಸ್ಟ್ಗಳು ಅಂದರೆ ಒಮ್ಮೆ ನನಗೆ ನೆನಪಿದೆ, ಸಿಂಡಿಕೇಟ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಪಿರೇರಾ ಅವರು ನಾವು ಗೆಸ್ಟ್ ಕರೆದಿದ್ದೆವು, ಅವರು ಬಂದಿದ್ದರು. ಆದರೆ ವೇದಿಕೆ ಮುಂಭಾಗದಲ್ಲಿ ಜನ ಇಲ್ಲ. ಅಷ್ಟು ದೊಡ್ಡ ಗೆಸ್ಟ್ ಬರುವಾಗ ಇಲ್ಲಿ ನಮ್ಮ ಕ್ರೀಡಾಪಟುಗಳಿಗೆಲ್ಲ ಲೇಟ್ ಆಗೋದು 1 ಗಂಟೆ ನಂತರನೇ ಬರೋದು, ಅದು ರೂಢಿಯಾಗಿ ಹೋಗಿದೆ. ಅದು ಬಹಳ ಒಂದು ಮುಜುಗರ ಆಗ್ತದೆ. ಈ ಕ್ರೀಡೆಯನ್ನು ಸಂಯೋಜಿಸುವುದು ಅಂದರೆ ಬಹಳಷ್ಟು ಕೆಲಸ ಇದೆ. ಈಗ ಇಷ್ಟು ದೊಡ್ಡ ಕಾಗದ ಮಾಡುವಾಗ ಪ್ರತಿಯೊಬ್ಬರನ್ನು 2 ಸಲ ಕಾಂಟ್ಯಾಕ್ಟ್ ಆಗಬೇಕು, ಅವ್ರ ಬಗ್ಗೆ ತಿಳ್ಕೊಳ್ಬೇಕು, ಅವರು ಇರುವಲ್ಲಿಗೆ ಹೋಗಬೇಕು, ಅದಕ್ಕೆ ದುಡ್ಡು ಆರ್ಥಿಕವಾಗಿ ಹೊಂದಿಸಬೇಕು, ದುಡ್ಡನ್ನು ಇದು ಮಾಡಬೇಕು. ಎಲ್ಲ ಕಾರ್ಯಕ್ರಮ ಮಾಡುವಾಗ ನಮಗೆ ಕೂಡ ಬರುವವರಿಗೆ ಕೂಡ ಸ್ವಲ್ಪ ಜವಾಬ್ದಾರಿ ಇದೆ. ಸರಿಯಾದ ಸಮಯಕ್ಕೆ ಬಂದರೆ ಎಲ್ಲ ಸರಿ ಆಗ್ತದೆ. ಇದು ಎಲ್ಲ ಕ್ರೀಡೆ ಏನಾಗ್ತದೆ ಅಂದರೆ ಅದು ಲೇಟ್ ಆಗ್ತದೆ ಅಂತೇಳಿ ಗೆಸ್ಟ್ಗಳು ಏನು ಮಾಡ್ತಾರೆ, ಬೇರೆ ಫಂಕ್ಷನ್ಗೆ ಹೋಗಿಬಿಡ್ತಾರೆ. ಎಲ್ಲ ಕಡೆ ಇದು ಇಲ್ಲಿಂದಲ್ಲ ಸರ್, ಇದು ನಾನು ಸುಮಾರು ಒಂದು 100ರಿಂದ ಮೇಲೆ ಫಂಕ್ಷನ್ ಹೋಗಿದ್ದೇನೆ ಇದೇ ಥರ. ಆ ದಿವಸ ನಮಗೆ ಜನರಲ್ ಮ್ಯಾನೇಜರ್ ಬರ್ತಾ ಇದ್ದಾರೆ, ಇಲ್ಲಿ 15 ಜನ ಇಲ್ಲ, ಬರ್ತಾರೆ, ಲೇಟಾಗಿ ಬರ್ತಾರೆ. ಆದರೆ ಫಂಕ್ಷನ್ನ ಹೊತ್ತಿಗೆ ಬರದಿದ್ರೆ ಬಹಳ ಮುಜುಗರ ಆಗ್ತದೆ.
ಕ್ರೀಡೆ ನಡೆಸುವಂಥವರಿಗೆ ಮುಜುಗರ ಆಗ್ತದೆ. ನಾವು ಏನು ಮಾಡಿದ್ದೇವೆ ಅಂದರೆ ಹತ್ತಿರದಲ್ಲಿ ಸುಧಾನ ವಿದ್ಯಾಸಂಸ್ಥೆ ಇದೆ, ಅಲ್ಲಿ ಶಾಲೆಗೆ ರಜೆ ಕೊಟ್ಟು ಎಲ್ಲ ಮಕ್ಕಳನ್ನು ತೋರಿಸಿದೆ. ಶಾಲೆಗೆ ರಜೆ ಕೊಟ್ಟು ಶಾಲೆ ಹತ್ರ ಅದೊಂದು ಪ್ರಯೋಜನ ಆಗ್ತದೆ ನಮಗೆ. ಹಾಗೆ ಅವರ ಕಷ್ಟ ನಮಗೆ ಗೊತ್ತಿದೆ. ಹಾಗೆ ಅದಕ್ಕೊಂದು ಪ್ರೋಟೋಕಾಲ್ ಆಗಬೇಕು ಸರ್. ಇಂಥ ಫಂಕ್ಷನ್ಗೆ ಇಂತಿಷ್ಟು ಟೈಮಲ್ಲಿ ಗೆಸ್ಟ್ ಬರಲಿ ಬರದೇ ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ರೂಲ್ಸ್ ಬರಬೇಕು, ಆಗ ಸರಿ ಆಗ್ತದೆ. ಇಲ್ಲದಿದ್ರೆ ಏನಾಗ್ತದೆ ಅಂದರೆ ಆ ಕ್ರೀಡೆಯ ಅದು ಲೇಟ್ ಆಗ್ತದೆ ಅಂತೇಳಿ ಬರುವುದಿಲ್ಲ ಗೆಸ್ಟ್, ಅದು ಅಭ್ಯಾಸ ಆಗ್ತದೆ. ಅದು ಅಲ್ಲದೆ ನಾನು ಸಂತ ವಿಕ್ಟರ್ಸ್ ಇದರಲ್ಲಿ 3 ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, 2 ವರ್ಷ ಪ್ರೆಸಿಡೆಂಟ್ ಆಗಿದ್ದೆ. ಅಂದರೆ ಪೇರೆಂಟ್ಸ್ ಅವರದೊಂದು ಸುಮಾರು ಒಂದು 50 ಫಂಕ್ಷನ್ ಆಗಿದೆ, 10 ನಿಮಿಷ ಲೇಟ್ ಆಗಿಲ್ಲ. 50 ಫಂಕ್ಷನ್ 10 ನಿಮಿಷ ಲೇಟ್ ಮಾಡಿಲ್ಲ ಅವರು. ಕರೆಕ್ಟ್ ಬರಲಿ ಬರದಲ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ ಥರದೊಂದು ವಾತಾವರಣ ಬಂದರೆ ಅದು ಒಳ್ಳೆಯದಾಗ್ತದೆ. ಯಾಕಂದರೆ ಫ್ಯೂಚರ್ಗೆ ಇಲ್ಲದಿದ್ದರೆ ಒಂಥರ ಗೊಂದಲ ಮಾಡುವವರಿಗೆಲ್ಲ ಇಷ್ಟು ವ್ಯವಸ್ಥೆ ಮಾಡದಿದ್ರೆ ಒಂಥರ ಇದಾಗ್ತದೆ. ಮತ್ತು ಶಿಸ್ತು ಕೂಡ, ಈ ಪ್ಲೇಯರ್ಸ್ನವರ ಶಿಸ್ತು ಕೂಡ ಅದಕ್ಕೆ ಕೂಡ ಒಂದು ಥರ ಒಂದು ಮಾರಕವಾಗಿ ಬರ್ತದೆ ಅಂತ ಈ ಸಂದರ್ಭ ಹೇಳ್ತಾ, ಮತ್ತೆ ಈ ಕ್ರೀಡೆ ಈ ಮಳೆ ಬರ್ತದೆ ಬಿಸಿಲಿರ್ತದೆ ಅಂತ ಲೆಕ್ಕಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯವರು ಮಳೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕಾಗ್ತದೆ. ನಮ್ಮ ಸಂತ ಫಿಲೋಮಿನಾ ಕಾಲೇಜಿನ PD ವೆಂಕಟರಾಮಯ್ಯ ಅಂತ ಇದ್ರು, ಬಹಳಷ್ಟು ಒಳ್ಳೆ PD ಅವರು ಇಂಥದೇ ಸಂದರ್ಭ ಕಾಯ್ತಾ ಇದ್ರು ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ. ಮಳೆ ಬಂದರೆ ಒಳ್ಳೆ ಪ್ರಾಕ್ಟೀಸ್ ಮಾಡಿಸ್ತಾರೆ, ಓಡಿಸ್ತಾರೆ. ಇದೇ ಇದರಲ್ಲಿ ಅವರಿಗೆ ಕ್ರೀಡಾಕೂಟ ಮಾಡುವಾಗ ಕೂಡ ಮಳೆ ಬಂದರೆ ಅವರಿಗೆ ಬಹಳ ಖುಷಿ ಆಗ್ತದೆ. ಇಂಥದ್ರಲ್ಲಿ ಮಾಡಿಸಿದ್ರೆ ಇವತ್ತು ನೀವು ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ಇವತ್ತು ಇದರಲ್ಲಿ ನೀವು ಓಡಿದ್ರೆ ನಾಳೆ ಒಳ್ಳೆ ವಾತಾವರಣ ಇರುವಾಗ ಅಲ್ಲಿ ಮಂಗಳ ಸ್ಟೇಡಿಯಂನಲ್ಲಿ ಬಹಳಷ್ಟು ನಿಮಗೆ ಟೈಮಿಂಗ್ಸ್ ಬರ್ತದೆ. ನೀವು ಯಾವಾಗಲೂ ಪ್ರಾಕ್ಟೀಸ್ ಮಾಡುವಾಗ ವಾಲಿಬಾಲ್ ಆಗಲಿ, ಥ್ರೋಬಾಲ್ ಆಗಲಿ, ಯಾವುದೇ ಗೇಮ್ಸ್ ಆಗಲಿ ಆಡ್ ಸೀಸನ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಇದು ಕ್ರೀಡಾಪಟುಗಳಿಗೆ ಹೇಳುದು. ನಾನು ಸಹ ಒಂದು ಅಥ್ಲೇಟ್, ಐ ಎಮ್ ಎ 400 ಮೀಟರ್ಸ್ ರನ್ನರ್. ಒಂದು ಟೈಮಲ್ಲಿ ನಾನು ಸ್ಟೇಟಲ್ಲಿ ಸೆಕೆಂಡ್ ಬಂದಿದ್ದೆ, ಕರ್ನಾಟಕ ಸ್ಟೇಟ್ನಲ್ಲಿ. ಬಟ್ ನಾನು ಅದ್ರ ಮೇಲೆ ಹೋಗಲಿಲ್ಲ, ವಾಲಿಬಾಲ್ನಲ್ಲಿ. ಹಾಗೆ ನಾನು ಹೇಳುವಂಥದ್ದು, ಇಂಥದೇ ಸ್ಟೇಜ್ನಲ್ಲಿ ಇಂಥದೇ ಸಿಚುವೇಶನ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ನೀವು ಒಳ್ಳೆ ಗ್ರೌಂಡ್ ಸಿಕ್ಕಿದಲ್ಲಿ ನಿಮಗೆ ಡಬಲ್ ನಿಮ್ಮ ಟೈಮಿಂಗ್ಸ್ ಒಳ್ಳೆ ಬರ್ತದೆ. 52 ಸೆಕೆಂಡ್ಸ್ ಅಲ್ಲಿ ನಾನು 400 ಮೀಟರ್ಸ್ ನಮ್ದು ಬೆಸ್ಟ್ ಟೈಮ್ ಅದು 52 ಸೆಕೆಂಡ್ಸ್. ಹಾಗೆ ಅವರು ನೀವು ಮಳೆ ಇದೆ ಬೆಳಕಿದೆ ಅದೆಲ್ಲ ಕ್ಯಾರ್ ಮಾಡಬಾರ್ದು. ಅಥ್ಲೆಟ್ಸ್ ಅಂತ ಹೇಳಿದ್ರೆ ಅಥ್ಲೆಟ್ಸ್, ಮಿಲಿಟರಿ ಅಂತ ಹೇಳಿದ್ರೆ ಮಿಲಿಟರಿ. ಯಾವ ಸಿಚುವೇಶನ್ಗೂ ನೀವು ರೆಡಿ ಇರಬೇಕು. ನಿಮ್ಮ ಧೈರ್ಯ ಕುಂದಬಾರ್ದು. ನಿಮ್ಮ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ ಹೇಳಿದ್ರೆ ಅದೇ ಅಂತ ಹೇಳುತ್ತಾ, ಈ ಶುಭ ಆಗಲಿ, ಮಳೆ ಬರಲಿ, ಬೆಳಕಿರಲಿ, ಎಂಥದ್ದಾದರೂ ನಿಮ್ಮ ಒಂದು ವೈಯಕ್ತಿಕವಾದ ಪ್ರತಿಭೆಯನ್ನು ತೋರಿಸಿ ಒಳ್ಳೆಯ ಒಂದು ಆಟ ಮೂಡಿ ಬರಲಿ, ಒಳ್ಳೆಯ ಒಂದು ಸ್ಪೋರ್ಟ್ಸ್ ಇಲ್ಲಿ ಆಗಲಿ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲರೂ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಬೇರೆ ಬೇರೆ ಕಾರ್ಯಕ್ರಮ ಒತ್ತಡ ಇರ್ತದೆ. ಸತೀಶನ್ನ ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಆಗಮಿಸಿ ಒಂದೆರಡು ಮಕ್ಕಳಿಗೆ ಒಳ್ಳೆಯ ಮಾತುಗಳನ್ನು ಆಡಿದ್ರಿ. ಕಾರ್ಯಕ್ರಮಕ್ಕೆ ಯಶಸ್ವಿ ವಹಿಸಿದಿರಿ. ನಮ್ಮ ಸತೀಶ್ ಕುಮಾರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಒಬ್ಬ ಸಾಲಿ ಇದಲ್ಲ, ಹೆಸರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ ಫುಟ್ಬಾಲ್ ಶರೀರ್ ಬಾಬಾ. ಬಾಲ್ ಪಾಸಿಂಗ್ ಅಂದ್ರೆ ನೆಟ್ ಮೇಕಿಂಗ್ ಅಲ್ಲ, ಬಾಲ್ ಅನ್ನ 30 ಸೆಕೆಂಡ್ಸ್ ಅಲ್ಲಿ ಮಾಡುವುದರ ಮುಖೇನ, ಹೈಯೆಸ್ಟ್ ಮಾಡುವ ಮುಖೇನ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಿಗೆ ಕಾರಣಕರ್ತರಾಗಿದ್ದಾರೆ. ವಿಶೇಷವಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ. ನಾವು ಉಳ್ಳಾಳದವರು ಅಂತ ಹೇಳಲಿಕ್ಕೆ ಬಹಳ ಸಂತಸ ಪಡಬೇಕು. ಎನಪೋಯ ವಿದ್ಯಾಸಂಸ್ಥೆ ಹುಡುಗ ಅವರಿಗೆ ನಮ್ಮ ರವಿ ನಾಯಕ್ ಅವರು ಗುಲಾಬಿ ನೀಡಿ ಅವರನ್ನ ಅಭಿನಂದಿಸ್ತಾರೆ. ಈಗ ಅದರ ಬಗ್ಗೆ ಒಂದು 2 ಮಾತು ಮಾತಾಡಬೇಕು. ಸಲೀಂ. ಗುಡ್ ಮಾರ್ನಿಂಗ್ ಎವ್ರಿವನ್. ಆಕ್ಚುಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ಹೇಳೋದ್ರಲ್ಲಿ ನಿಮಗೆ ಮೋಸ್ಟ್ ಬಿಟ್ವೀನ್ ದ ಲೆಗ್ ಫುಟ್ಬಾಲ್ ಇನ್ 30 ಸೆಕೆಂಡ್. ಇದು ಮುಂಚೆ 2017 ಅಲ್ಲಿ ಫುಟ್ಬಾಲರ್ ದರಿಯಾಗಿ ಮಾಡಿದ್ದ. ಅವನು 30 ಸೆಕೆಂಡಲ್ಲಿ 8 ನಟ್ಮೆಗ್ ಮಾಡಿದ್ದ. ಆದಮೇಲೆ 2021 ಅಲ್ಲಿ ತಾಸಾ ನಿಕೋಲಾ ಅಂತ ಒಬ್ರು 9 ನಟ್ಮೆಗ್ ಮಾಡಿ ಅವ್ರದ್ದು ಬ್ರೇಕ್ ಮಾಡಿದ್ರು. ಇವಾಗ ನಾನು ಅವರಿಬ್ಬರ ದಾಖಲೆಯನ್ನು ಅವ್ರದ್ದು ಇಂಡಿಯಾದಲ್ಲಿ ಫಸ್ಟ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅನ್ನ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ. ಫ್ಯೂಚರ್ ಇನ್ನೂ ತುಂಬ ವರ್ಲ್ಡ್ ರೆಕಾರ್ಡ್ ಮಾಡಬೇಕಂತ ಆಸೆ ಇದೆ. ನಿಮ್ಮೆಲ್ಲ ಸಪೋರ್ಟ್ ಬೇಕು. ಥ್ಯಾಂಕ್ ಯು.
ಧನ್ಯವಾದಗಳು. ಜೋರದ ಚಪ್ಪಾಳೆಯೊಂದಿಗೆ ನಮ್ಮ ಶಾಲೆಗಳಿಗೆ ಒಂದು ಉತ್ಸಾಹ ಪ್ರೋತ್ಸಾಹವನ್ನು ಮಾಡೋಣ. ವಿಶ್ ಯು ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಸಣ್ಣ ಗುಲಾಬಿಯಲ್ಲಿ ನಾವು ಗೌರವಿಸಿದ್ದು ಯಾಕೆ ಅಂತಂದ್ರೆ ತುಂಬಾ ಮಕ್ಕಳು ಇಲ್ಲಿ ಕೂಡ ಗಿನ್ನಿಸ್ ರೆಕಾರ್ಡ್ ಮಾಡುವಷ್ಟು ಮಕ್ಕಳು ತುಂಬಾ ಮಂದಿ ಪ್ರತಿಭೆಗಳು ಇರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ, ಮುಂದಿನ ಒಂದಿನ ನೀವು ಕೂಡ ಗಿನ್ನಿಸ್ ರೆಕಾರ್ಡ್ ಮಾಡಿ ಅಂತ ಹೇಳ್ಕೊಳ್ತಾ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಗ್ರಾಮ ಚಾವಡಿಯ ಅಧ್ಯಕ್ಷರಾಗಿರುವಂತಹ ರವೀಂದ್ರ ಬಂಗೇರ್ ಅವರ ಇರುವಿಕೆಯನ್ನು ಗುರುತಿಸಿ ದಯವಿಟ್ಟು ಬಂದು ಇಲ್ಲಿ ಸತೀಶನ ಒಂದು ಗುಲಾಬಿಯನ್ನು ಸ್ವೀಕಾರ ಮಾಡಬೇಕು. ಸಂಘಟನೆಯ ಪ್ರಮುಖರಿಗೆ ಮಾತ್ರ, ಎಲ್ಲರಿಗಲ್ಲ, ಬನ್ನಿ. ಹಾಗೆ ನಮ್ಮ ಅಯ್ಯಪ್ಪ ಸ್ವಾಮಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವ ರಮೇಶ್ ಈ ಕೆಳಗಿನ ಮನೆ ಪಟ್ಟೋರಿ ಅವರು ಕೂಡ ಬಂದು ಗುಲಾಬಿಯನ್ನು ಸ್ವೀಕರಿಸಬೇಕು. ಹಾಗೂ ಮಹಿಳಾ ಸಂಘ ವಿವಿಧ ಹಲವಾರು ಸಂಘಗಳಲ್ಲಿ ತನ್ನ ತೊಡಗಿಸಿಕೊಂಡಂತ ಪೂರ್ಣಿಮಕ್ಕ ಇದ್ದಾರೆ, ಪೂರ್ಣಿಮಾ ಶೆಟ್ಟಿ ಅವರು ಕೂಡ ಎಲ್ಲರ ಪರವಾಗಿ, ಮಹಿಳೆಯರ ಪರವಾಗಿ ಪೂರ್ಣಿಮಕ್ಕ ಒಂದು ಗುಲಾಬಿಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇವೆ. ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೇವೆ, ಅದು ಅಧ್ಯಕ್ಷೀಯ ನುಡಿಗಳು. ನಮ್ಮ ಕಾರ್ಯಕ್ರಮವನ್ನ ಇಷ್ಟೊಂದು ಬಹಳ ವ್ಯವಸ್ಥಾಪನಾ ರೀತಿಯಲ್ಲಿ ಮಾಡಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದವರು ರವಿ ವೈ ನಾಯಕ್ ಅವರು. ಈ ಕಾರ್ಯಕ್ರಮದ ಸಭಾಧ್ಯಕ್ಷರನ್ನು ವಹಿಸಿಕೊಂಡವರು ಸಭಾಧ್ಯಕ್ಷೀಯ ನುಡಿಗಳನ್ನು ನಡೆಯಬೇಕು ಅಂತ ವಿನಂತಿ ಮಾಡಿ. ಈ ಕ್ರೀಡಾಕೂಟವನ್ನ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಉಳ್ಳಾಲ ತಾಲೂಕ್ ಪಂಚಾಯತ್, ಉಳ್ಳಾಲ ಪುರಸಭೆ, ಮಂಗಳೂರು ವಿಶ್ವವಿದ್ಯಾಲಯ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್, JCI ಮಂಗಳ ಗಂಗೋತ್ರಿ ಹಾಗೂ ಕೊನಾಜೆ ಗ್ರಾಮ ಪಂಚಾಯತ್ನ ಸಹಯೋಗದಲ್ಲಿ ಈ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ತಾವೆಲ್ಲ ಅತ್ಯಂತ ಆಸಕ್ತಿಯಿಂದ ಬಂದಿದ್ದೀರಿ. ಮುಖ್ಯವಾಗಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಮಳೆಯ ಕಾರಣ ಕಾರ್ಯಕ್ರಮ ವಿಳಂಬವಾಗಿದ್ದು ಹಾಗೂ ಮುಖ್ಯ ಅತಿಥಿ ಹಾಗೂ ಉದ್ಘಾಟಕರಾಗಿ ಬರಬೇಕಾಗಿದ್ದ ಮಾನ್ಯ ಸಭಾಪತಿಗಳು ಕರ್ನಾಟಕ ಸರ್ಕಾರವು ಕಾರ್ಯಕ್ರಮಗಳ ನಿಮಿತ್ತ ವಿಳಂಬವಾಗಿದೆ ಹಾಗೂ ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಅವರು ಬಂದು ನಮ್ಮನ್ನ ಸೇರ್ತಾರಂತ ಮಾತು ಕೊಟ್ಟಿದ್ದಾರೆ. ಈ ಕ್ರೀಡಾಕೂಟವನ್ನ ಒಟ್ಟು ಅಥ್ಲೆಟಿಕ್ಸ್, ವಾಲಿಬಾಲ್, ಫುಟ್ಬಾಲ್, ಖೋ ಖೋ, ಕಬಡ್ಡಿ, ಥ್ರೋಬಾಲ್ ಹಾಗೂ ಯೋಗ ಒಟ್ಟು ಇಷ್ಟು ವಿಭಾಗಗಳಲ್ಲಿ ಆಯೋಜನೆ ಮಾಡಿದ್ದೀವಿ. ಅದಲ್ಲದೆ ಅಥ್ಲೆಟಿಕ್ಸ್ ಅಲ್ಲಿ 100, 200, 400, 800, 1500, 5000 ಮತ್ತು 10,000 ಪುರುಷರಿಗೆ ಹಾಗೂ 3,000 ಮತ್ತು 5,000 ಮಹಿಳೆಯರಿಗೆ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಹಾಗೂ ಉಳಿದ ಗುಂಪು ವಿಭಾಗದಲ್ಲಿ ಮಹಿಳೆಯರಿಗೂ ಸಮಾನವಾದ ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಗಾಗಿ ಎಲ್ಲ ಕ್ರೀಡಾಪಟುಗಳು ಇದರ ಸಂಪೂರ್ಣ ಸದುಪಯೋಗ ಪಡಿಸಿಕೊಂಡು ಈ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು. ಹಾಗೂ ಈ ಕ್ರೀಡಾಕೂಟದ ಆಯೋಜನೆಗಾಗಿ ಸಹಕಾರ ನೀಡಿದ ಎಲ್ಲ ಸಂಘ ಸಂಸ್ಥೆಗಳಿಗೂ ಹಾಗೂ ಅದರ ಘಟಕಾಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಅದಲ್ಲದೆ ಈ ಕ್ರೀಡಾಕೂಟ ಆಯೋಜನೆಗೆ ಕೊನಾಜೆ ವಿಶ್ವವಿದ್ಯಾಲಯದ ಕ್ರೀಡಾಂಗಣವನ್ನು ಆಯ್ಕೆ ಮಾಡಿದ್ದು ಅವರಿಂದ ನಮಗೆ ಸಂಪೂರ್ಣ ಸಹಕಾರ ನೀಡಿದ ಅವರಿಗೆ ನಾನು ಈ ಮೂಲಕ ಅಭಿನಂದನೆ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸತೀಶ್ ಸರ್ ಹಾಗೂ ಮುಖ್ಯವಾಗಿ ಸತೀಶ್ ಸರ್ ಅತ್ಯಂತ ಪ್ರೇರೇಪಣೆ ಭಾಷಣ ಮಾಡಿದ್ರು, ವಿದ್ಯಾರ್ಥಿಗಳಲ್ಲಿ ಒಂದು ಪ್ರೇರಣೆಯನ್ನು ನೀಡಿದ್ರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ಕೊನಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮೇಡಮ್ ಅವರು, ಗೀತಾ ದಾಮೋದರ್ ಕುಂದರ್ ಮೇಡಮ್ ಅವರು ಅತ್ಯಂತ ಸುಲಲಿತವಾಗಿ ಮಾತಾಡಿ ಮಕ್ಕಳಿಗೆ ಸ್ಫೂರ್ತಿ ತುಂಬಿದ್ರು ಅಂತ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಅದರಂತೆ ನಾನು ಅಧ್ಯಕ್ಷವಾಗಿ ಮಾತಾಡ್ಬೇಕಂದ್ರೆ ನನಗೆ 2 ಮಾತುಗಳು ಬರ್ತವೆ. ಎಷ್ಟೇ ನಾವು ಕಷ್ಟದ ಪರಿಸ್ಥಿತಿಯಲ್ಲಿ ಆ ಸಮಯನ ಕಳಿತೀವಿ, ಮುಂದೆ ನಮಗೆ ಸರಳ ಸಮಯ ಹಾಗೂ ಸುಲಲಿತವಾದ ಸಮಯ ಸಿಗುತ್ತೆ. ಆಗ ನಮ್ಮ ಜೀವನ ಅತ್ಯಂತ ಆಶ್ರಯಪೂರ್ವ ಹಾಗೂ ಆಶಾದಾಯಕವಾಗಿರುತ್ತೆ. ನಮ್ಗೆ ಎಷ್ಟೇ ಎಷ್ಟು ಕಷ್ಟದ ಪರಿಸ್ಥಿತಿಗಳು ನಾವು ಕಳಿತೀವಿ, ಅಷ್ಟೇ ನಾವು ಸದೃಢರಾಗ್ತೀವಿ, ಅಷ್ಟೇ ಆ ಸಮಯಗಳು ನಮ್ಮನ್ನ ಗಟ್ಟಿಗೊಳಿಸ್ತವೆ. ಹಾಗಾಗಿ ಈ ಕ್ರೀಡಾಕೂಟಕ್ಕೆ ಸ್ವಲ್ಪ ಮಳೆಯ ಅಡಚಣೆ ಉಂಟು ಮಾಡಿದೆ. ಹಾಗೆ ಅದನ್ನು ನಾವು ಸ್ಫೂರ್ತಿ ಪಡೆದುಕೊಂಡು ಇಲ್ಲಿ ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಅತ್ಯಂತ ಯಶಸ್ವಿಗೊಳಿಸಿ ಮುಂದೆ ನಾವು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಗೊಂಡು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನ ಮಂಗಳ ಕ್ರೀಡಾಂಗಣ ಮಂಗಳೂರಲ್ಲಿ ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಅಲ್ಲಿ ತಾವು ಯಶಸ್ವಿಗೊಳಿಸಬೇಕಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಮಾರ್ಗದರ್ಶಕರು ಹಾಗೆ ಸಹಾಯಕ ನಿರ್ದೇಶಕರು ರವಿ ವೈ ನಾಯಕ್ ಅವರಿಗೆ ವಂದನೆಗಳು. ಈಗಾಗಲೇ JCI ಮಂಗಳಗಂಗೋತ್ರಿಯ ಅಧ್ಯಕ್ಷರು ಡಾಕ್ಟರ್ ನರಸಿಂಹಯ್ಯ ಅವರು ಆಗಮಿಸಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಅವರು ಪ್ರಾಧ್ಯಾಪಕರು, ಪಾಠ ಮಾಡಬೇಕು ಮಕ್ಕಳಿಗೆ. ಎಡೆಯಲ್ಲಿ ಉದ್ಘಾಟನೆ ಆಗುವಾಗ ಬನ್ನಿ ಅಂತೇಳಿ ಫೋನ್ ಮಾಡಿದ ಕೂಡಲೇ ಬಂದರು. ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಮಾಡೋಣ. ಅವರಿಗೆ ಗುಲಾಬಿ ನೀಡಿ ಸ್ವಾಗತಿಸಬೇಕು ಅಂತೇಳಿ ಭಾರತಿ ಅವರಲ್ಲಿ ವಿನಂತಿ ಮಾಡ್ತೇನೆ.
ಹೆಚ್ಚು ಈಗ ವರ್ಷ ಧಾರೆ ಆಗ್ತಾ ಇರೋದ್ರಿಂದ ನಮ್ಮ ಕ್ರೀಡಾ ಚಟುವಟಿಕೆಗಳು ನಡಿಬೇಕಾಗ್ತದೆ. ಹಾಗಾಗಿ ಕ್ರೀಡೆ ಅನ್ನೋದು ಈಗಾಗಲೇ ನಮ್ಮ ಎಲ್ಲ ಅತಿಥಿಗಳು ತಮ್ಗಾಗಲೇ ತಿಳಿಸಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದು ಮನುಷ್ಯನಿಗೆ ಅತ್ಯವಶ್ಯಕವಾದಂಥ ಒಂದು ಚಟುವಟಿಕೆ. ನಾವು ಅನೇಕ ದೈಹಿಕ ಚಟುವಟಿಕೆಗಳು ಮತ್ತು ಮಾನಸಿಕ ಸುಸ್ಥಿರ ಇರಲಿಕ್ಕೆ ಸಹ ಅನೇಕ ಮಾನಸಿಕ ಚಟುವಟಿಕೆಗಳು ಮಾಡ್ತೇವೆ. ಈ ಎರಡು ಚಟುವಟಿಕೆಗಳು ಒಂದು ಬ್ಯಾಲೆನ್ಸ್ಡ್ ವೇನಲ್ಲಿ ಹೋದಾಗ ಮಾತ್ರ ಮನುಷ್ಯನಿಗೆ ಒಂದು ಖುಷಿ, ಸಂತೋಷ ಮತ್ತು ಒಳ್ಳೆಯ ನಿದ್ದೆ ಬರಲಿಕ್ಕೆ ಮತ್ತು ಉತ್ತಮ ಆರೋಗ್ಯ ಕಾಪಾಡಲಿಕ್ಕೆ ಅದು ಕಾರಣೀಭೂತವಾಗ್ತದೆ. ಹಾಗೆ ಈ ದಸರಾ ಅನ್ನೋದು ನಮ್ಮ ಮೈಸೂರು, ಹಳೆ ಮೈಸೂರು ರಾಜ್ಯ ಹಾಗೂ ಈಗಿನ ಏನು ಸಂಯುಕ್ತ ನಾವು ಕರ್ನಾಟಕ ಅಂತ ಹೇಳ್ತೇವೆ, ಈ ಒಂದು ನಾಡ ಹಬ್ಬ, ನಾಡ ದೇವತೆಯ ಒಂದು ಹಬ್ಬವನ್ನ ನಾವು ಆಚರಿಸೋದ್ರ ಮೂಲಕ ಈ ಕ್ರೀಡೆಯ ಒಂದು ಚಟುವಟಿಕೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಎಲ್ಲರೂ ಸಹ ಸಾರ್ವಜನಿಕರು ಉತ್ತಮ ರೀತಿಯಲ್ಲಿ ಈ ಒಂದು ನಾಡ ಹಬ್ಬವನ್ನ ದಸರಾ ಕ್ರೀಡೆದ ಮುಖಾಂತರ ಆಚರಿಸುತ್ತಾ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನ ಮೂಡಿಸುತ್ತಾ ಈ ದಸರಾ ಕೂಟ ಆಯೋಜಿಸಲಿಕ್ಕೆ ನಮ್ಮನ್ನು ಅತಿಥಿಗಳಾಗಿ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ಕ್ರೀಡಾ ಏನು ಸಾರ್ವಜನಿಕ ಕ್ರೀಡಾ ಇಲಾಖೆ ಉಳ್ಳಾಲ ತಾಲೂಕು ಹಾಗೂ ನಮ್ಮ ವಿಶೇಷವಾಗಿ ಯುವಜನ ಕ್ರೀಡಾ ಇಲಾಖೆ ಅಧಿಕಾರಿಯವರು ಇದರ ರೂವಾರಿಗಳಂತ ನಾನು ಭಾವಿಸಿಕೊಂಡಿದ್ದೇನೆ. ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅವರಿಗೆ ನಾವೆಲ್ಲ ಸಾರ್ವಜನಿಕರು ಸಂಪೂರ್ಣ ಸಹಕಾರವನ್ನು ನೀಡೋದ್ರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ನೋಡಲ್ ಅಧಿಕಾರಿಯಾದಂತಹ ತ್ಯಾಗಮ್ ಅವರು ಉಳ್ಳಾಲ ತಾಲೂಕು ದಸರಾ ಕೂಟದ ಒಂದು ಆಯೋಜನೆಯನ್ನ ಅವರು ಬಹಳ ಒಂದು ಚಟುವಟಿಕೆಯನ್ನ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲು ಬಹಳ ಶಿಸ್ತುಬದ್ಧವಾಗಿ ಮಾಡುವಂತಹ ಒಂದು ಫಿಸಿಕಲ್ ಎಜುಕೇಶನ್ ಟೀಚರ್ ಅವರು, ನಮ್ಮ ಸ್ನೇಹಿತರವರು, JCI ಮಂಗಳ ಗಂಗೋತ್ರಿ ಕೊಣಜೆಯ ಸ್ಥಾಪಕ ಅಧ್ಯಕ್ಷರವರು. ನಾನು ಈ ವರ್ಷದ ಅಧ್ಯಕ್ಷನಾಗಿ ಅವರ ಒಂದು ಸಂಘಟನಾ ಸಾಮರ್ಥ್ಯವನ್ನ ನಾನು ನೋಡಿದ್ದೇನೆ. ಅವರು ಉತ್ತಮ ಸಂಘಟಕರು. ಹಾಗಾಗಿ ಈ ಎಲ್ಲ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸಭಿಕರಿಗೂ ಮತ್ತೊಮ್ಮೆ ನಾನು ಶುಭವನ್ನ ಕೋರುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ನಮ್ಮ ಡಾಕ್ಟರ್ ನರಸಿಂಹಯ್ಯ ಅವರಿಗೆ. ಈಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಹಳ ಕ್ರಿಯಾಶೀಲರು. ನಾವು ನೆನೆಸಿದ್ದೇವೆ ಬರ್ತದ ಏನೋ ಅಂತೇಳಿ, ಮಳೆಯನ್ನೆಲ್ಲ ನೋಡಿಬಿಟ್ಟು ಅವರಿಗಂತೂ ಪ್ರತಿದಿನ ಎಲ್ಲ ಶಾಲೆಗಳಿಗೆಲ್ಲ ಹೋಗ್ಲಿಕ್ಕಿರ್ತದೆ. ಇವತ್ತು ಬೇರೆ ಬೇರೆ ಕಡೆ ಕ್ರೀಡಾಕೂಟ ಕೂಡ ಆಗ್ತಾ ಇದೆ. ಆದ್ರೂ ಕೂಡ ನಮ್ಮ ರವಿ ನಾಯಕ್ ಅವರು ಕೂಡ ಫೋನ್ ಮಾಡಿದ್ದಾರೆ. ಎಲ್ಲ ನಾವು ಕೂಡ ಕರೆದಿದ್ದೇವೆ. ಬಹಳ ಪ್ರೀತಿ ಇಟ್ಟು ಇಲ್ಲಿಗೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈಶ್ವರ್ HR ಅವರು. ಎಲ್ಲರ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇವೆ. ಭಾರತಿ ಸೌಮ್ಯ ಮೋಹನ್ ಶ್ರೀಲಾಲ್ ಅವರು ಬಂದು ಇವರಿಗೆ ಒಂದು ಗುಲಾಬಿ ನೀಡಿ ಈ ಬೀವರವರನ್ನ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ನಮ್ಮ ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶುಭವನ್ನ ಒಂದು ಮಾತಿನಲ್ಲಿ ಆಡಬೇಕು ಅಂತೇಳಿ ಪ್ರೀತಿಯಿಂದ ವಿನಂತಿ ಮಾಡ್ತೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ, ಉಳ್ಳಾಳ ತಾಲೂಕು ಪಂಚಾಯತಿ, ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಸಂಸ್ಥೆಯ ವತಿಯಿಂದ ದಸರಾ ಕ್ರೀಡಾಕೂಟ ಜರುಗ್ತಾ ಇದೆ. ಶ್ರೀಮತಿ ಗೀತಾ ಮೇಡಮ್ ಅವರು ಕೂಡ ಮಾನ್ಯ ಅಧ್ಯಕ್ಷರು, ಕೊಣಜೆ ಗ್ರಾಮ ಪಂಚಾಯತಿ ಅವರು ವೇದಿಕೆಯಲ್ಲಿ ಆಗ್ತಿದ್ದಾರೆ. ರವಿ ವೈ ನಾಯಕ್ ಸರ್ ಅವರು ಕೂಡ ನೆಚ್ಚಿನ ಗೆಳೆಯರು, ಆತ್ಮೀಯರು. ಅವರು ನೆನ್ನೆ ಫೋನ್ ಮಾಡಿ ಹೇಳಿದರು ಮತ್ತು ಇವತ್ತು ಕೂಡ ಬಿಡುವಾದರೆ ಬಂದು ಹೋಗಿ ಅಂತ ಹೇಳಿದರು. ನಾವು ಇಲ್ಲಿ ಒಂದು LPS ಕೊಣಗೆ ಪದವು ಎಂಬುದು ಒಂದು ಶಾಲೆಗೆ ಭೇಟಿಯನ್ನು ಕೊಡಲಿಕ್ಕೆ ಬಂದಿದ್ದ ಜೊತೆಗೆ ಇಲ್ಲಿ ಹತ್ರ ಬಂದಿದ್ದ ಒಂದು ಭೇಟಿ ಕೊಟ್ಟು ಹೋಗುವ ಅಂತ ಬಂದಿದ್ದೀವಿ. ಆ ಒಂದು ಸಲುವಾಗಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೋಸ್ಕರ ನಾವು ಇಲ್ಲಿ ಬರಬೇಕಾಗಿದೆ, ಬಂದಿದ್ದೀವಿ. ನಮ್ಮ ರವಿ ಸರ್ ಅವರು ಬಂದೋಗಿ ಸರ್ ಸಾಧ್ಯವಾದರೆ ಅಂತ ಹೇಳಿದ್ರು. ನಾವು ಒಟ್ಟಾರೆ ಹೇಳೋದೇನಪ್ಪ ಅಂತಂದರೆ ತಮಗೆಲ್ಲರಿಗೂ ಶುಭವಾಗಲಿ. ಈ ದಸರಾ ಕ್ರೀಡಾಕೂಟ ಯಶಸ್ವಿಯಾಗಿ ನೆರವೇರಲಿ. ಯಾವುದೇ ತೊಂದರೆ ತಾಪತ್ರಗಳಿಲ್ಲದೆ ದಸರಾ ಕ್ರೀಡಾಕೂಟ ಚೆನ್ನಾಗಿ ನಡೆಯಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು. ಕ್ರೀಡಾಪಟುಗಳು ಅಂತಂದರೆ ಅವರು ಸತತ ಅಭ್ಯಾಸವನ್ನು ಮಾಡಬೇಕು. ಸತತ ಅಭ್ಯಾಸದ ಜೊತೆಗೆ ಎಲ್ಲೆಲ್ಲಿ ಸಾಧ್ಯವಾದಂತೆ ಕ್ರೀಡೆಗಳು ಜರುಗುತ್ತವೆ ಆ ಸ್ಥಳವನ್ನು ಗುರುತು ಮಾಡಿಕೊಂಡು ಆ ಸ್ಥಳದಲ್ಲಿ ತಾವುಗಳು ಭಾಗವಹಿಸಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಊರಿನಲ್ಲಿ ಹಾಸನದಲ್ಲೂ ಕೂಡ ದಸರಾ ಕ್ರೀಡಾಕೂಟ ಅಂದರೆ
ಒಂದು ರೀತಿ ಹಬ್ಬದ ರೀತಿಯಲ್ಲಿ, ವಾತಾವರಣದ ರೀತಿಯಲ್ಲಿ ದಸರಾ ಕ್ರೀಡಾಕೂಟ ಜರುಗೋದು. ಇಡೀ ಊರೇ ಅಲ್ಲಿ ಒಂದು ಹತ್ತಿರದ ಒಂದು 3-4 ಊರುಗಳು ಬರ್ತದೆ. ಆ ಊರಿನಲ್ಲಿ ಊರಿನವರಿಗೆ ಕಾಂಪಿಟೇಷನ್ ಬರ್ತದೆ. ದಸರಾ ಕ್ರೀಡಾಕೂಟಗಳು ಅದ್ದೂರಿಯಾಗಿ ನಡೀತದೆ. ನಮ್ಮ ಹಾಸನದ ಹೊಳೆ ನರಸೀಪುರದಲ್ಲಿ ಈ ದಸರಾ ಕ್ರೀಡಾಕೂಟ ಮಳೆ ಬರ್ತಾ ಇದೆ, ಯಾವ ರೀತಿ ನಡೀತದೋ ಗೊತ್ತಾಗೋದಿಲ್ಲ. ಅಥ್ಲೆಟ್ಸ್ಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ತಾವುಗಳು ಭಾಗವಹಿಸೋದು ಅತಿ ಮುಖ್ಯ ಅಂತ ನಾನು ಆಗಲೇ ಹೇಳಿದ್ದೀನಿ. ಸ್ಪರ್ಧಾಗಳಲ್ಲಿ ಚಳಿ, ಮಳೆ, ಗಾಳಿ ಎಲ್ಲವನ್ನು ಕೂಡ ನಾವು ಬದಿಗಿಟ್ಟು ನಾವು ಭಾಗವಹಿಸಬೇಕಾಗ್ತದೆ. ಶುಭವಾಗಲಿ. ವೇದಿಕೆಯಲ್ಲಿ ಹಿರಿಯವರೆಲ್ಲ ಇದ್ದಾರೆ. ಮಗದೊಮ್ಮೆ ನಮ್ಮ ರವಿ ನಾಯಕ್ ಸರ್ ಅವ್ರಿಗೆ, ನಮ್ಮ ಸತೀಶ್ ಸರ್ ಅವ್ರಿಗೆ, ಮತ್ತು ಗೀತಾ ಮೇಡಮ್ ಅವ್ರಿಗೆ, ನನ್ನ ಹೆಚ್ಚಿನ ಸಹೋದರಿ ಬಂಧುಗಳು ಮತ್ತು ಹಿಂದೆ ಕ್ರೀಡಾಪಟುಗಳಿದ್ದಾರೆ, ತಮಗೆಲ್ಲರಿಗೂ ಮಗದೊಮ್ಮೆ ನನ್ನ ಶುಭಾಶಯಗಳನ್ನು ಕೋರ್ತು ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈಶ್ವರ್ ಸರ್ ಅವರಿಗೆ ಧನ್ಯವಾದಗಳು. ಬಂದಂಥ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಬೇಕು ಅಂತೇಳಿ ನಮ್ಮ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಮತಿ ಸುರೇಖಾ ಅವರಿಗೆ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ, ಉಳ್ಳಾಲ ತಾಲೂಕು ಪಂಚಾಯತ್, ಉಳ್ಳಾಲ ಪುರಸಭೆ, ಮಂಗಳೂರು ವಿಶ್ವವಿದ್ಯಾನಿಲಯ, ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್, ಜೆಸಿಐ ಮಂಗಳ ಗಂಗೋತ್ರಿ ಕೊಣಾಜೆ ಹಾಗೂ ಕೊಣಾಜೆ ಗ್ರಾಮ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಉಳ್ಳಾಲ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ 2023-24ರ ಉದ್ಘಾಟನಾ ಸಮಾರಂಭದ ಈ ಶುಭ ವೇದಿಕೆಯಲ್ಲಿ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ನಮ್ಮ ಕೊಣಾಜೆ ಗ್ರಾಮ ಪಂಚಾಯತ್ನ ಕೊಣಾಜೆ ಗ್ರಾಮದ ಪ್ರಥಮ ಗಜೆಯಾಗಿರುವಂತಹ ಶ್ರೀಮತಿ ಗೀತಾ ದಾಮೋದರ್ ಕುಂದರ್ ಇವರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಮೇಡಮ್, ನಿಮಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ಶ್ರೀಯುತ ರವಿ ವೈ ನಾಯಕ್, ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ. ಇವರು ಈ ಕಾರ್ಯಕ್ರಮದ ರೂವಾರಿಗಳು ಹೌದು. ಇವರನ್ನು ನಮ್ಮೆಲ್ಲರ ಪರವಾಗಿ ಗೌರವದ ಧನ್ಯವಾದಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ನೀಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ಸತೀಶ್ ಕುಮಾರ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್. ಈ ಕ್ರೀಡಾಕೂಟದ ಸಂಘಟನೆಗೆ ತನ್ನದೇ ಆದಂತಹ ಕೈಯನ್ನು ಜೋಡಿಸಿದಂತಹ ಶ್ರೀಯುತ ಸತೀಶ್ ಕುಮಾರ್ ಸರ್ ತಮಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿಗಳು ಡಾಕ್ಟರ್ ನರಸಿಂಹಯ್ಯ, ಅಧ್ಯಕ್ಷರು ಜೆಸಿಐ ಮಂಗಳ ಗಂಗೋತ್ರಿ ಕೊಣಾಜೆ ಸರ್ ತಮಗೂ ಸಹ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆಧಾರದ ಗೌರವದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತು ನಮ್ಮ ಒಂದು ಹಿರಿಯ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಈಶ್ವರ್ ಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ ಸರ್, ತಮಗೆ ನಮ್ಮೆಲ್ಲರ ಪರವಾಗಿ ಗೌರವದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿ, ಈ ಕಾರ್ಯಕ್ರಮಕ್ಕೆ ತನ್ನದೇ ಆದಂತಹ ಪ್ರೋತ್ಸಾಹವನ್ನು ನೀಡ್ತಾ ಇರುವಂತಹ ಶ್ರೀಯುತ ಯಶವಂತ, NS ಕೋಚ್, ಮಂಗಳೂರು ವಿಶ್ವವಿದ್ಯಾಲಯ ಸರ್, ತಮಗೂ ಸಹ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದವರು ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಮೋಹನ್ ಶಿರ್ಲಾಲ, ನಮ್ಮೆಲ್ಲರ ಆತ್ಮೀಯರು, ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀಯುತ ಮೋಹನ್ ಶಿರ್ಲಾಲ್ ಸರ್, ತಮಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ, ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಹಾಗೂ ನೆರೆದಿರುವಂತಹ ಕ್ರೀಡಾಪಟುಗಳಿಗೂ, ಈ ಒಂದು ಕ್ರೀಡಾಕೂಟಕ್ಕೆ ಹೆಚ್ಚಿನ ಒಂದು ಸಹಕಾರವನ್ನು ನೀಡ್ತಾ ಇರುವಂತಹ ಆಶಾ ಕಾರ್ಯಕರ್ತೆಯರಿಗೂ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೂ, ಉಳ್ಳಾಲ ವಾಲಿಬಾಲ್ ಹಾಗೂ ಜೆಸಿಐ ಮಂಗಳ ಗಂಗೋತ್ರಿ ಎಲ್ಲ ಪದಾಧಿಕಾರಿಗಳು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಮೂಡಿ ಬರಬೇಕು ಈ ಕ್ಷೇತ್ರದಲ್ಲಿ ಅಂತೇಳಿ ಆಗ್ಬೇಕಾದ್ರೆ ಬಹುಶಃ ನಮ್ಮ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ತನ್ನದೇ ಆದಂತಹ ಸಹಕಾರವನ್ನು ನೀಡ್ತಾ ಇರುವಂತಹ ಹಾಗೂ ಈ ಒಂದು ಉಳ್ಳಾಲ ದಸರಾ ಕ್ರೀಡಾಕೂಟದ ಮುಖ್ಯ ರೂವಾರಿಗಳು, ಈ ಒಂದು ಕ್ರೀಡಾಕೂಟದ ನೋಡಲ್ ಆಗಿರುವಂತಹ ಶ್ರೀಯುತ ತ್ಯಾಗಂ ಸರ್, ತಮಗೆ ನಮ್ಮೆಲ್ಲರ ಪರವಾಗಿ ದೊಡ್ಡದಾದ ಚಪ್ಪಾಳೆಯ ಮೂಲಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ್ತಾ ಇರುವಂತಹ ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಕ್ರೀಡಾಪಟುಗಳೇ, ಈ ದಿನ ಉತ್ತಮ ಕ್ರೀಡಾ
ಆಸಕ್ತಿಯಿಂದ ಭಾಗವಹಿಸಿ ಈ ದಿನದ ಸೋಲು ಅದು ನಿಮ್ಮ ಸೋಲಲ್ಲ, ಮುಂದಿನ ಗೆಲುವಿಗೆ ಸೋಪಾನ. ಈ ದಿನದ ಗೆಲುವು ಅದು ನಿಮ್ಮ ಗೆಲುವಲ್ಲ, ಮುಂದಿನ ಗೆಲುವಿಗೆ, ಉನ್ನತ ಗೆಲುವಿಗೆ ಅದು ಅಡಿಪಾಯವಾಗಲಿ ಎನ್ನುವಂತಹ ಶುಭ ಹಾರೈಕೆಗಳೊಂದಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಮಕ್ಕಳೇ ಎಲ್ಲರೂ ಹೋಗಿ ಅಲ್ಲಿ 3000 ಮೀಟರ್ ಬಾಲಕಿಯರಿಗೆ ಅಂದರೆ ಮಹಿಳೆಯರಿಗೆ ಇದು ಅಂತಿಮ ಕರೆ, ಸುಮಾರು 7.5 ಸುತ್ತು ಓಡಬೇಕು. ಹಾಗೂ ಪುರುಷರಿಗೆ 12.5 ಸುತ್ತು ಓಡಬೇಕು. 5000 ಮೀಟರ್ 12.5 ಸುತ್ತು ಓಡಬೇಕು. ದಯವಿಟ್ಟು ಗಮನಿಸಿ, ನಿಮಗಾಗಿ ಪ್ರಾರಂಭಿಕ ಗೆರೆಯಲ್ಲಿ ತೀರ್ಪುಗಾರರು ಕಾಯ್ತಾ ಇದ್ದಾರೆ. ಯಾರಿಗೂ ಕಾಯುವುದಿಲ್ಲ. ಈಗ ವಾಲಿಬಾಲ್ ಇದು ಪಿಚಸ್ ಆಗ್ತಾ ಇದ್ದೇವೆ. ಪಿಚಸ್ ಆದ ಕೂಡಲೇ ಫಸ್ಟ್ ಟೀಮ್ ಸೆಕೆಂಡ್ ಟೀಮ್ ರೆಡಿಯಾಗಿರಬೇಕು. ಮೊದಲನೇ ಪಂದ್ಯಾಟಕ್ಕಾಗಿ GFGC ಮುಡಿಪು ಹಾಗೂ RP ಅಟ್ಯಾಕರ್ಸ್, ಇದು RP ಅಟ್ಯಾಕರ್ಸ್ ಮತ್ತು GFGC ಮುಡಿಪು ಆದಷ್ಟು ಬೇಗ ರೆಡಿಯಾಗಿ ವಾಲಿಬಾಲ್ ಹೌದು. RP ಅಟ್ಯಾಕರ್ಸ್ ಮತ್ತು GFGC ಮುಡಿಪು ನೀವು
ಹಲೋ, ಅಲ್ಲಿ ವಾಲಿಬಾಲ್ ಶ್ರುತಿ ಮೇಡಮ್ ಒಮ್ಮೆ ವಾಲಿಬಾಲ್ ಹತ್ರ ಬನ್ನಿ ಮೇಡಮ್. ಅಲ್ಲಿ ಪ್ರಭಾತ್ ಅವರಿದ್ದಾರೆ. ಹಾಂ, ಲ್ಯಾಬ್ ಸ್ಕೋರ್ ಆಗಿದ್ದೀರಾ? ಹಾಂ, ಲ್ಯಾಬ್ ಸ್ಕೋರ್ ಮುಗಿಲಿ. ಓಕೆ. ಖಾಲಿದವ್ರೆ, ಅಲ್ಲಿ ವಾಲಿಬಾಲ್ಗೆ ಒಮ್ಮೆ ಸ್ಕೋರರ್ ಆಗಿ ಕೆಲಸ ಮಾಡಿ ಆಯ್ತಾ? ಖಾಲಿ ಹಸ್ರತ್, ವಾಲಿಬಾಲಿಗೆ ಸ್ಕೋರರ್ ಆಗಿ ಮಾಡಿ. ಅಲ್ಲಿ ಆಲ್ರೆಡಿ ಮಕ್ಕಳು ಬಂದಿದ್ದಾರಲ್ಲ, ಸರಿ ಸ್ಟಾರ್ಟ್ ಮಾಡಿ. ಪ್ರಭಾತ್ ಅವರೇ ಸ್ಟಾರ್ಟ್ ಮಾಡಿಬಿಡಿ, ಒಂದು ವಿಸಿಲ್ ಆಗಿ ಸ್ಟಾರ್ಟ್ ಮಾಡಿ, ಬೇಗ ಮಳೆ ಬರ್ತದೆ. ಮತ್ತಿನವರೇ, ಸ್ಟಾರ್ಟ್ ಮಾಡಿ. ಅಲ್ಲಿ ಖಾಲಿದವರು ಸ್ಕೋರರ್ ಆಗಿರ್ತಾರೆ. ಮತ್ತೆ ಪುರುಷೋತ್ತಮ ಅವರು ಮತ್ತು ಪ್ರಭಾತ್ ಅವರು ಇದ್ದಾರೆ ನೋಡಿ. ಪುರುಷೋತ್ತಮ ಅವರು ಬರ್ತಾರೆ, ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಅಥ್ಲೆಟಿಕ್ಸ್ ಅಲ್ಲಿ ಲ್ಯಾಬ್ ಸ್ಕೋರರ್ ಆಗಿದ್ದಾರೆ. ನಾಸೀರ್ ಸ್ವಲ್ಪ ಸಹಕಾರ ಮಾಡಾಯ್ತಾ? ನಮ್ಮ ಪಾವೂರು PDO ಅವರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೇಶವ್ ಅವರು ಉಪಸ್ಥಿತರಿದ್ದಾರೆ. ತಮ್ಮ ಇರುವಿಕೆಯನ್ನು ಬಹಳ ಗೌರವಪೂರ್ವಕವಾಗಿ ಇಟ್ಟಿಸ್ತೇವೆ ಸರ್. ನೋಡಿ, ಅಲ್ಲಿ ಆಜಾದ್ ಕಿನ್ಯಾ ಹೆಸರು ಕೊಟ್ಟವರು ಇಲ್ಲಿ ಬರ್ಬೇಕು ಮೈಕ್ ಪಾಯಿಂಟ್ ಹತ್ರ, ಗಮನಿಸಿ. ನೋಡಿ, ಥ್ರೋ ಬಾಲ್ ಸ್ಟಾರ್ಟ್ ಮಾಡುವ. ಅಲ್ಲಿ ಕೋರ್ಟ್ ಎಲ್ಲ ಸಿದ್ಧತೆಯಲ್ಲಿ ಇದೆ. ಥ್ರೋ ಬಾಲ್ ಅಲ್ಲಿ ಭಾಗವಹಿಸುವಂತ ಸರ್. ನೆಕ್ಸ್ಟ್ ಇವೆಂಟ್ ಕರೀಲಿ. ಹೇಳಿ ಸರ್. ರೇಸಲ್ಲಿ ನೆಕ್ಸ್ಟ್ ಕರೀಲಿ. ತೊಂದರೆ ದಾದ ಬಂದರೆ ರೇಸ್ ಉಂಟದೆ. ರೇಸ್ ಉಂಟು ಅಂದಂದು ನಾಡಿ ಲಾಂಗ್ ರೇಸ್ ಆಡು, ಬಾಕಿ ರೇಸ್ ಲೆಪ್ಪಲೆ. ಐದು ಬುಕ್ ಅತ್ತ ಆಡುಲ್ಲ ಮಾಡ್ಬೇಕತ್ತ. ಆಡುಲ್ಲ ಪಡುಲ್ಲ ಆಡು. ಥ್ರೋ ಬಾಲ್ ಅಥ್ಲೆಟಿಕ್ಸ್. ಅಥ್ಲೆಟಿಕ್ಸ್ ಕಡಪಡ್ಬೇಕು. ಸ್ಪಿರಿಟ್ ಅಲ್ಲಿ ಹೇಳಬೇಡಿ. ಥ್ರೋ ಬಾಲ್ ನೆಟ್ ಕಡಪಡಿ. ಥ್ರೋ ಬಾಲ್ ಉಳ್ಳೇರಾ? ಥ್ರೋ ಬಾಲ್ ಬೇಯ್ತೇನೆ ಆಯ್ತು. ನೆಟ್ ಕಡಪಲೆ ಎಂಕ್ಲೆಗೆ ಅಥ್ಲೆಟಿಕ್ಸ್ 100 ಮೀಟರ್ ಗರ್ಲ್ಸ್ ಬಾಯ್ಸ್ ಬರಡು. ಹೌದಾ? ಅಥ್ಲೆಟಿಕ್ಸ್ 100 ಮೀಟ್ರಾ? ಒಂದು ನೋಡಿ, ಎಲ್ಲರೂ ಚಪ್ಪಾಳೆ ತಟ್ಟಿ. 3000 ಮೀಟರ್ ಫಿನಿಶಿಂಗ್ ಆಗಿದೆ. 2 ಬಾಲಕಿಯರು ಬಹಳ ಅದ್ಭುತವಾಗಿ ಸುಮಾರು 7.5 ಸುತ್ತುಗಳನ್ನು ಮುಗಿಸಿದ್ದಾರೆ. 2 ಮಕ್ಕಳಿಗೆ ಕೂಡ ಅಭಿನಂದನೆಗಳು. ಹಾಗೆ 5000 ಮೀಟರ್ ಅಲ್ಲಿ ಕೂಡ ಬಾಲಕರು ಓಡ್ತಾ ಇದ್ದಾರೆ. ಸುಮಾರು 12.5 ಸುತ್ತು ಓಡಬೇಕು. ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಈಗ 100 ಮೀಟರ್ ಓಟಕ್ಕೆ ಪ್ರಥಮ ಕರೆ ಅಲ್ಲ ಮೋಹನ್ರೆ? 100 ಮೀಟರ್ ಅಲ್ಲ? ಸರಿ. ಓಕೆ. 100 ಮೀಟರ್ ಓಟದಲ್ಲಿ ಭಾಗವಹಿಸುವಂತಹ ಸ್ಪರ್ಧಾಳುಗಳು ಅಲ್ಲಿ ಪ್ರಾರಂಭಿಕ ಗೆರೆಗೆ ಹೋಗಬೇಕು. ನೂರು ಮೀಟರ್ ಓಟಕ್ಕೆ ಭಾಗವಹಿಸುವಂಥ
ना भी दूर नहीं, feels like yesterday, सच का सबूत नहीं, तू ही सवाल मेरा, तू ही है उरूज है, लोगों से पूछे कलम लिखता झूठ नहीं, हम दो ಇಲ್ಲಿ ಚೇರಲ್ಲಿ ಕೂತ್ಕೊಳ್ಳಿಪ್ಪ, ಚೇರ್ಲಿ ಒಮ್ಮೆ ಕೂತ್ಕೊಳ್ಳಿ ಒಮ್ಮೆ ಚೇರ್ಲಿ. ನೋಡಿ, 3000ದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಪಡೆದವರು, ನಮ್ಮ 5000 ಮೀಟರ್ನಲ್ಲಿ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಯೋಗಾಸನ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಪಡೆದವರಿಗೆ ಮಾನ್ಯ ಯುಟಿ ಖಾದರ್ ಅವರು ಮೆಡಲ್ ಹಾಕಿ ಸರ್ಟಿಫಿಕೇಟ್ ನೀಡಿ ಗೌರವಿಸಲಿಕ್ಕಿದ್ದಾರೆ. ಅವರು ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಸರ್, ವಿಕ್ಟ್ರಿ ಸ್ಟ್ಯಾಂಡ್ ಉಂಟಾ? ವಿಕ್ಟ್ರಿ ಸ್ಟ್ಯಾಂಡ್ ನೋಡಿ, ಚಪ್ಪಾಳದಲ್ಲಿ 100 ಮೀಟರ್ ಓಟ ಬಹಳ ವೇಗವಾಗಿ ಓಡಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದಂತ ಹೆಮ್ಮೆಯ ಕೂರರು, ಅಭಿನಂದನೆಗಳು. $3000 ಓಟದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಪಡೆದ ಬಾಲಕಿಯರು, 5000 ಮೀಟರ್ ಓಟದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ಬಾಲಕರು ಪುರುಷರು ಹಾಗೂ ಯೋಗಾಸನದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಪಡೆದಂತ ವಿಜೇತರಿಗೆ ಅಭಿನಂದಿಸುವಂತ ಕಾರ್ಯಕ್ರಮ ಇದೆ. ಆಗಮಿಸಿದ್ದಾರೆ. ಬಹಳ ಪ್ರೀತಿ ಇತ್ತು ಮಕ್ಕಳೇ. ಎಲ್ಲ ಆಟಗಾರರು ಸುಮಾರು 500ಕ್ಕಿಂತ ಹೆಚ್ಚು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಈಗಾಗಲೇ ತುಂಬಾ ಮಕ್ಕಳು ಮಸೀದಿಗೆ ಹೋಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಳ್ಳಾಲ ತಾಲೂಕು ಪಂಚಾಯತ್ ಮತ್ತು ಉಳ್ಳಾಲ ವ್ಯಾಪ್ತಿಯ ವಿವಿಧ ಸರ್ಕಾರಿ ಸಂಸ್ಥೆಗಳ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಉಳ್ಳಾಲ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದ ಈ ಒಂದು ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಂತಹ ಸನ್ಮಿಕರು, ಬಹುಶಃ ಅಧಿಕಾರಿ ರವಿ ನಾಯಕ್ ಅವರೇ, ಪಿ.ಆರ್. ಧರ್ಮರವರೇ, ಜಾಗಮ್ಮ ಅಷ್ಟೇ, ಇವತ್ತೆಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೇ, ವಿವಿಧ ಇಲಾಖೆಯ ಕಾರ್ಯಕರ್ತರೇ ಬಂದು ಮುಗಿದ್ದೇವೆ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಕ್ಷೇತ್ರ ಉದ್ಘಾಟನೆ ಬೇರೆ ಕಾರ್ಯಕ್ರಮದ ಸಂದರ್ಭ ನಾನು ಹೇಳಿ ನಿಮಗೆ ಪ್ರಾರಂಭ ಮಾಡಿ ನಾನು ಬಂದು ಭೇಟಿ ಮಾಡಿ ಹೋಗ್ತೇನೆ ಅಂತ ಹೇಳಿ, ಆದ ಕಾರಣ ನಾನು ಬಂದು ನಿಮಗೆ ಶುಭಾಶಯಕ್ಕೆ ನಾನು ಇವತ್ತು ಬಂದಿದ್ದೇನೆ. ಅತ್ಯಂತ ಸಂತೋಷವಾಗ್ತದೆ ನನಗೆ. ಉಳ್ಳಾಲ ತಾಲೂಕು ಮಟ್ಟದ ದಸರಾ ಕೂಟ 500ಕ್ಕಿಂತ ಹೆಚ್ಚಿನ ಮಕ್ಕಳು ಇವತ್ತು ಉಳ್ಳಾಲ ವ್ಯಾಪ್ತಿಯಲ್ಲಿ ಭಾಗವಹಿಸಿಕೊಂಡು ತಮ್ಮ ಪ್ರತಿಭೆ ಮತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಅವಕಾಶ ಆಗ್ತದೆ. ಉಳ್ಳಾಲ ತಾಲೂಕು ಮಾಡಿದ್ದೇ ಇದೇ ಉದ್ದೇಶಕ್ಕಾಗಿ. ಮಂಗಳೂರು ತಾಲೂಕು ಮಟ್ಟ ಹಿಂದೆ ನಾವು ಮಂಗಳೂರು ತಾಲೂಕು ಮಟ್ಟದಲ್ಲಿದ್ದೆವು. ಮಂಗಳೂರು ತಾಲೂಕು ಮಟ್ಟದಲ್ಲಿದ್ದಾಗ ನಮ್ಮ ಗ್ರಾಮೀಣ ಮಟ್ಟದ ಜನತೆಗೆ ಮಂಗಳೂರು ಕ್ರೀಡಾಂಗಣಕ್ಕೆ ಹೋಗಿ ಅಲ್ಲಿ ಭಾಗವಹಿಸಿಕೆ ಬಹಳ ಕಡಿಮೆ ಇತ್ತು ಅವಕಾಶ. ಈಗ ನಮ್ಮದೇ ಒಂದು ತಾಲೂಕಿಗೆ ನಾವು ಸಪರೇಟ್ ನಿರ್ಮಾಣ ಮಾಡಿದ ಕಾರಣ ಕ್ರೀಡಾಕೂಟಕ್ಕೆ ಈ ರೀತಿಯ ಪ್ರೋತ್ಸಾಹ ಸಿಕ್ಕುವಂತ ಅವಕಾಶ ಆಗ್ತದೆ. ಸರ್ಕಾರ ತಾಲೂಕು ಮಟ್ಟ ಕ್ರೀಡಾಕೂಟ ಮಾಡುವಾಗ ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಸೇರ್ತಾರೆ. ಆದ ಕಾರಣ ಇವತ್ತು ಬಹುಶಃ 2ನೇ ವರ್ಷದ ಇದು ನಮ್ಮ ಕ್ರೀಡಾಕೂಟ. ಕಳೆದ ವರ್ಷ ಅಷ್ಟರಲ್ಲಿ ಜನ ಇರಲಿಲ್ಲ, ಈ ಸಲ 500 ಜನ ಇವತ್ತು ಬಂದಿದ್ದೀರಿ. ನಿಮ್ಮೆಲ್ಲರ ಒಂದು ಭಾಗವಹಿಸುವಿಕೆ, ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಉಳ್ಳಾಲ ತಾಲೂಕು ಮಟ್ಟ ಕ್ರೀಡಾಕೂಟವನ್ನು ಮಾದರಿ ಮಾಡಲಿಕ್ಕೆ ನಮಗೆಲ್ಲರಿಗೂ ಕೂಡ ಪ್ರೇರಣೆ ಮತ್ತು ಆಸಕ್ತಿ ಮತ್ತು ಪ್ರೋತ್ಸಾಹ ಕೊಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಾವು ಇಷ್ಟು ಜನ ಇವತ್ತು ಬಂದು ಮಾಡಿಕೊಂಡು ಹೆಚ್ಚು ಕಮ್ಮಿ ಇರ್ಬೋದು. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಮಾಡುವಾಗ ಇರುತ್ತಿರುವಂತೆಲ್ಲ ಸಮಸ್ಯೆ ನೋಡಿಕೊಂಡು ಅದನ್ನು ಮುಂದಿನ ದಿನ ಬಗೆಹರಿಸಿಕೊಂಡು ಒಂದು ಮಾದರಿಯಾದ ಕಾರ್ಯಕ್ರಮ ಮುಂದಿನ ಖಂಡಿತವಾಗಿ ಮಾಡ್ತಂತ ಹೇಳಿಕೆ ನಾನು ಬಯಸಿ, ಯಾರು ಭಾಗವಹಿಸಿದ ನಿಮಗೆಲ್ಲ ಶುಭಾಶಯ ನಾನು ಸಲ್ಲಿಸ್ತೇನೆ. ಇದು ಓಪನ್ ಟು ಆಲ್ ಇರುವಂತ ಒಂದು ಕ್ರೀಡಾಕೂಟ. ನಾನು ಕೂಡ ನಿಮ್ಮಷ್ಟು ದೊಡ್ಡವರಿದ್ದಾಗ ಮಂಗಳೂರು ಸ್ಟೇಡಿಯಂ, ಮಂಗಳ ಸ್ಟೇಡಿಯಂ ನಾವು ಸಕ್ರಿಯವಾಗಿ ಭಾಗವಹಿಸಿದ್ದೆವು. ತದನಂತರ ಈಗ ನಾವು ಸಭಾಧ್ಯಕ್ಷರಾಗಿದ್ದೇವೆ. ಈಗ ನೀವು ಇಲ್ಲಿ ಓಡಾಡ್ತಿದ್ದೀರಿ. 30-40 ವರ್ಷದ ನಂತರ ನೀವು ಕೂಡ ವಿಧಾನಸಭೆ ಸಭಾಧ್ಯಕ್ಷರು ಆಗ್ಬೇಕಂತೇಳಿ ನಾನು ನಿಮಗೆಲ್ಲ ಶುಭಾಶಯ ಸಲ್ಲಿಸುವಂಥದ್ದು. ಅದಕ್ಕೆ ನಿಮ್ಮೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಇದರ ಕ್ರೀಡಾ ಅಧಿಕಾರಿಗೂ ಮತ್ತು ನಮ್ಮ ಈ ಪ್ರದೇಶ ಜವಾಬ್ದಾರಿ ವಹಿಸಿಕೊಂಡಂತ ನಮ್ಮ ತ್ಯಾಗ ಮಾಸ್ಟರ್ ಅವರಿಗೂ, ಎಲ್ಲ ನಮ್ಮ ದೈಹಿಕ ಶಿಕ್ಷಣದ ಅಧ್ಯಕ್ಷ ಪದಾಧಿಕಾರಿಗಳು, ವಿವಿಧ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರಿಗೂ ಮತ್ತು ಭಾಗವಹಿಸಿದ ನಿಮ್ಗೆಲ್ಲರಿಗೂ ಕೂಡ ನನ್ನ ಕತೆ ನಾನು ಸಲ್ಲಿಸಿ, ನಾನು ಸ್ವಲ್ಪ ಹೊತ್ತು ಇರಬೇಕಿದ್ರು ಕೂಡ ಶುಕ್ರವಾರದ ಕಾರಣ ಸ್ವಲ್ಪ ಬೇಗ ಹೋಗ್ಬೇಕು, ನಾನು ಬೆಂಗಳೂರಿಗೆ ಹೋಗ್ಬೇಕು. ಅದಕ್ಕೆ ನಿಮ್ಮೆಲ್ಲ ಅನುಮತಿ ಕೇಳ್ಕೊಳ್ತಾರೆ. ಮಾತು ಮುಗಿ ಸ್ನೇಹಿ, ಜಯ ಹಿಂದ್. ಆಶಾಭಾವನೆ ಕೂಡ ಇವತ್ತು ಉಳ್ಳಾಲದಲ್ಲಿ ಅದೆಷ್ಟೋ ಪ್ರತಿಭೆಗಳಿದೆ. ಮಹಿಳೆಯಲ್ಲಿ ಪ್ರಥಮ ಸ್ಥಾನ ಪೂರ್ವಿ, ಯೋಗಾಸನದಲ್ಲಿ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನ ಪೂರ್ವಿ, ಅವರಿಗೆ ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲು ಬೇಗ ನೆಕ್ಸ್ಟ್ ಬೆಳ್ಳಿ ಪದಕ ಬರಲಿ. ಪೂರ್ವಿ ಅಸಿಸಿ ಸ್ಕೂಲ್ನ ಪೂರ್ವಿ ಅವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಚಿನ್ನದ ಪದಕದಲ್ಲಿ ಗೌರವ.
ಬೆಳ್ಳಿ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಪ್ರಶಸ್ತಿ ಪತ್ರ ಕೊಡಿ, ಮತ್ತೆ ಬರೆಯುವುದು. ತೃತೀಯ ಸ್ಥಾನ ಸುನೀತಾ ಅವರು ಪಡೆದುಕೊಂಡಿದ್ದಾರೆ. ಸುನೀತಾ ನಮ್ಮ ಅತ್ತೆಗೋಳಿಯ ಒಂದು ಒಳ್ಳೆಯ ಭಜನಾ ಸಂಗೀತದಲ್ಲಿ ಭಾಗವಹಿಸುವ ಸುನೀತಾ ಅವರು ಅವರಿಗೆ ಟೀಮ್ ಬಂದಿದ್ದಾರೆ ಸರ್. ಅತ್ತೆಗೋಳಿ ಪರಿಸರದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಪುರುಷರ ವಿಭಾಗದಲ್ಲಿ ರಮೇಶ್ ರೈಗಳು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ರಮೇಶ್ ರೈ ಪುರುಷರ ವಿಭಾಗದಲ್ಲಿ ಅವರಿಗೆ ದ್ವಿತೀಯ ಸ್ಥಾನ, ಅವರಿಗೆ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ರಮೇಶ್ ರೈಗಳಿಗೆ ಗೌರವ. ತಗೊಂಡಿ ಪಟ್ಟಿ ತಗೊಂಡಿ ಸರ್ಟಿಫಿಕೇಟ್ ಬರೆಯಬೇಡಿ. ಹಾಗೆ 3000 ಮೀಟರ್ ಪ್ರಥಮ ದ್ವಿತೀಯ ಹೌದು. ಸಣ್ಣಬಾಣ ಇದೆಯಮ್ಮ GFCC ಹೌದು ಆಯ್ತಾಯ್ತು. ಉಳಿದು 3000 ಮೀಟರ್ ಇದೇ ಕೊಡಿ ಮೇಡಮ್, ಇದೇ ಕೊಡಿ. ಚಿನ್ನದ ಪದಕ ಅದೇ ಕೊಡಿ. ಸಣ್ಣಬಾಣ GFCC ಮುಳಿಗು ಮತ್ತು ಉಷಾಯ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ 3000 ಮೀಟರ್ ಓಟದಲ್ಲಿ. ಮತ್ತೆ ನಾವೆಲ್ಲ ಬಹುಮಾನವನ್ನ ಮತ್ತೆ ಕೊಡ್ತೇವೆ. ಇಷ್ಟೊತ್ತು ನಮಗೆ ನಮ್ಮ ಯೂಟ್ಯೂಬ್ ಸಭಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ದೂರದ ಬಜಾರಲ್ಲಿ ಬಜಿಪೇರಿದ್ರು. ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿದ್ದಾರೆ ಸರ್. ಧನ್ಯವಾದಗಳು ಸರ್. ಜೋರಾದ